scream, you scream, we all scream for ice cream, oh baby. Hello, your name? Mayula, ಮಯೂಲ. ನೀವೇನು ಮಾಡ್ತಿದ್ದೀರಾ? BCom, ಯಾವ ಕಾಲೇಜ್? Aloysius. ಅಲೋಷಿಯಸ್. ಐಸ್ ಕ್ರೀಮ್ ತಿಂತೀರಾ? ಎಷ್ಟು ಐಸ್ ಕ್ರೀಮ್ ತಿಂತೀರಾ? One. ದಿನಕ್ಕೊಂದು. ಸೊ ತಿಂಗಳಿಗೆ 30 ಅಥವಾ 31. ತುಂಬ ತಿಂತೀರಾ ಅಂತ ಆಯ್ತು ಹಾಗಾದ್ರೆ. ಯಾವ ಫ್ಲೇವರ್ ತುಂಬ ಇಷ್ಟ ನಿಮಗೆ? Ideals Gadbad. ಐಡಿಯಲ್ಸ್ ಗಟ್ಬಡ್. ಅದೇನು ಐಡಿಯಲ್ಸ್ ಗಟ್ಬಡ್ ಅಷ್ಟೊಂದು ಇಷ್ಟ? Because the taste is good. ಈಗ ನಾನು ನಿಮಗೆ ಐಡಿಯಲ್ಸಿಂದ 2 ಗಡ್ಬಡ್ ತಂದು ಕೊಟ್ಟರೆ ಅಥವಾ ನಿಮಗೆ ಒಂದು ಆಫರ್ ಕೊಡ್ತೀನಿ, ಎಷ್ಟು ಬೇಕು ಅಷ್ಟು ಗಡ್ಬಡ್ ತಿನ್ನಿ ಅಂತ, ಎಷ್ಟು ತಿಂತೀರಾ? 2. ಅಷ್ಟೇನಾ? ಅದಕ್ಕಿಂತ ಜಾಸ್ತಿ ಆಗಲ್ವಾ? ನಿಮಗೆ ಹಾಗಾದರೆ ಐಸ್ ಕ್ರೀಮ್ ಇಷ್ಟ ಅಂತ ಗೊತ್ತಾಯ್ತು. ಸೊ ಐಸ್ ಕ್ರೀಮ್ ರಿಲೇಟೆಡ್ 2 ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಣ. Okay. ಒಂದು ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದು ಯಾವ ಮಂತ್? May. ಮೇ. ಕನ್ಫರ್ಮ್? No, I don't. ಓಕೆ. ಸೊ ಈ ವೀಕಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಈ ಸಂಡೇ ಏನಂತ ಗೊತ್ತಿದೆ? Ramzan. ಸಂಡೇ. Sunday. I don't know. ಗೊತ್ತಿಲ್ವಾ? ನಾನು ಈಗಷ್ಟೇ ನಿಮ್ಮ ಹತ್ರ ಕ್ವಶನ್ ಕೇಳಿದೆ. ಲಿಂಕ್ ಐಸ್ ಕ್ರೀಮ್ Ice cream day. ಓಕೆ. ಸೊ 19th ಐಸ್ ಕ್ರೀಮ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇನ್ನೊಂದು ಜುಲೈ 3rd ವೀಕಿಗೆ 3rd ಸಂಡೇಗೆ ಇನ್ನೊಂದೇನೋ ಸ್ಪೆಷಲ್ ಇದೆ, ಅದೇನು ಹೇಳಿ? ಜುಲೈ 3rd ಸಂಡೇ ಏನೋ ಸ್ಪೆಷಲ್ ಇದೆ, ಏನು ಹೇಳಿ? ಜುಲೈ 3rd ಸಂಡೇ ಅಂದರೆ ನಾಡ್ದು 19th ಇಟ್ಸ್ ಐಸ್ ಕ್ರೀಮ್ ಡೇ. ಎನಿವೇಸ್ ನೀವು ಗೆಸ್ ಮಾಡಿ ಐಸ್ ಕ್ರೀಮ್ ಡೇ ಇದೆ ಅಂತ ಹೇಳಿದಾಗ ಹ್ಯಾಂಗಿಯೋದವ್ರ ಸೈಡಿಂದ ಗಿಫ್ಟ್ ವೋಚರ್ ಮಯೋಲ್ ಅವರಿಗೆ. ಹೋಗಿ ಐಸ್ ಕ್ರೀಮ್ನ ಎಂಜಾಯ್ ಮಾಡಿ. Thank you. ಓಕೆ. ಹೋಗೋದಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಿನ್ನೋರಿಗೆ ಐಸ್ ಕ್ರೀಮ್ ಡೇ ದಿನದ್ದು ಯಾವುದಾದ್ರೂ ಮೆಸೇಜ್ ಕೊಡ್ತೀರಾ? Eat ice cream. ಈಟ್ ಐಸ್ ಕ್ರೀಮ್, ಎಂಜಾಯ್ ಯುವರ್ ಐಸ್ ಕ್ರೀಮ್ ಡೇ ಅಂತ ಹೇಳ್ತಿದ್ದಾರೆ. Ice cream, you scream, we all scream for ice cream, oh baby.